ದಕ್ಷಿಣ ಕನ್ನಡ ಜಿಲ್ಲೆಡು ನಳಿನ್ ಕುಮಾರ್ ಕಟೀಲ್ ಭಾರಿ ಸಾಧನೆ ಮಲ್ತಿದ್ರು. ನರೇಂದ್ರ ಮೋದಿಯರ್ನ ಪುದರ್ ಲೋಕದೊರ್ಮೆಡ್ ಪದರ್ದು ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳ ಬಂತಿರು. ಕುಡ್ಲ ಉರುವಸ್ಟೂರ್ ಮೈದಾನೋಡು ಬಿಜೆಪಿ ಸಾರ್ವಜನಿಕ ಸಭೆಟ್ ಆರ್ಪಾತೀರಿ. ಕುಡ್ಲದ ಉರುವಸ್ಟೂರ್ ಮೈದಾನೋಡು ಐತರ ಭಾರತೀಯ ಜನತಾ ಪಕ್ಷದ ಸಾರ್ವಜನಿಕ ಸಭೆ ನಡೆದಿದೆ. ಪಕ್ಷದ ಲೋಕಸಭಾ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ನರೇಂದ್ರ ಮೋದಿ ಸರ್ಕಾರ ಬತ್ತ ನಡೆದ ಬೊಕ್ಕ ದೇಶೋಡು ಆಯ್ನ ಬದಲಾವಣೆಲೇನು ದುಂಬುದಿದ್ದು ಪಾತಿರು. ಪುಲ್ವಾಮಾ ದಾಳಿ ಸರ್ಜಿಕಲ್ ಸ್ಟ್ರೈಕ್ ಇಂಚಿತಿ ಸರ್ಕಾರದ ಸಾಧನೆಯನ್ನು ತಿರುಪಾಯರು. ಇವತ್ತು ಕಾಂಗ್ರೆಸ್ಸಿಗರು ಇಲ್ಲಿ ಬೊಬ್ಬೆ ಆಗ್ತಾರೆ. ಏನು ಕಾಂಗ್ರೆಸ್ಸಿನ ಹಣಬದಲದಲ್ಲಿ ಇವತ್ತು ನಿಮ್ಮ ಉರ್ವದಲ್ಲಿ ಹೋಗುವ ಕಾಂಕ್ರೀಟ್ ರಸ್ತೆ ಸೇರಿ ಮಂಗಳೂರಿನಲ್ಲಿ ಕಾಂಕ್ರೀಟ್ ರಸ್ತೆ ಕಂಡಿದ್ರೆ ಅದಕ್ಕೆ ಯಡಿಯೂರಪ್ಪರು ಕಾರಣ. 300 ಕೋಟಿ ಕೊಟ್ಟದ್ದು ಯಡಿಯೂರಪ್ಪರು, ಕಾಂಗ್ರೆಸ್ 1 ರೂಪಾಯಿ ಕೊಡಲಿಲ್ಲ. ಇವತ್ತು ನಡೆಯುವಂಥ ಫುಟ್ಪಾತಿನ ಕಾಮಗಾರಿ ಇದೆಯಲ್ಲ, ಅದು ಯಡಿಯೂರಪ್ಪರ ಕಾಲದ ಹಣ. ಕಾಂಗ್ರೆಸ್ಸಿನ ಒಂದೇ 1 ರೂಪಾಯಿ ಸಿದ್ದರಾಮಯ್ಯ ಕೊಡಲಿಲ್ಲ. ಕುಮಾರಸ್ವಾಮಿದ್ದು ಒಂದೇ 1 ರೂಪಾಯಿ ಬಂದಿಲ್ಲ. ಮಂಗಳೂರಿನಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ಹಣ ಯಾರ್ದು ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರದ ಸ್ಮಾರ್ಟ್ ಸಿಟಿಯ ಹಣ. ಸ್ಮಾರ್ಟ್ ಸಿಟಿಯನ್ನು ನರೇಂದ್ರ ಮೋದಿ ಕೊಟ್ಟರು. ಅಮೃತ ಇದೇ ಕಾಂಗ್ರೆಸ್ UGDಯಲ್ಲಿ ಹಣ ನುಂಗಿ ಹಾಕಿದೆ. 700 ಕೋಟಿ ರೂಪಾಯಿ ಹಗರಣ ಆಗಿದೆ. ಆ 700 ಕೋಟಿ ರೂಪಾಯಿ ನುಂಗಿದ್ದಾರೆ ಬಿಟ್ಟರೆ ಪೈಪನ್ನು ಕ್ಲಿಯರ್ ಮಾಡಲಿಲ್ಲ. ಪೈಪನ್ನು ಕ್ಲಿಯರ್ ಮಾಡಿದ್ದು ನರೇಂದ್ರ ಮೋದಿ ಹಣ ಕೊಟ್ಟ ಅಮೃತ ಯೋಜನೆ ಅಡಿಯಲ್ಲಿ. ಕಳೆದ 5 ವರ್ಷದಲ್ಲಿ ಇಲ್ಲಿ 7 ಜನ ಶಾಸಕರು ಕಾಂಗ್ರೆಸ್ ಇದ್ದಿದ್ರು. 1 ಭಾರತೀಯ ಜನತಾ ಪಾರ್ಟಿ ಇದ್ದು, 1 ಸಂಸದ ಬಿಜೆಪಿ ಇದ್ದಿತ್ತು. ಆಗ ಈ ಜಿಲ್ಲೆಯಲ್ಲಿ ನಡೆದಿರುವ ಘಟನೆಗಳನ್ನು ನೋಡಿ 6 ಜನ ಹಿಂದೂ ಕಾರ್ಯಕರ್ತರ ಮರ್ಡರ್, ಜೈಲಿನೊಳಗೆ ಡಬಲ್ ಮರ್ಡರ್, ಪರಂಗಿಪೇಟೆಯಲ್ಲಿ ಹೋಗ್ತಾ ಇರತಕ್ಕಂಥ ಅಣ್ಣ ತಮ್ಮಂದಿರ ಕಾರಿನಿಂದ ಎಳೆದು ಮರ್ಡರ್, ಸುಳ್ಯದಲ್ಲಿ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿನಿಯ ಮರ್ಡರ್ ಮಾರ್ಗದ ಮಧ್ಯೆ, ಉಳ್ಳಾಳದಲ್ಲಿ ಮನೆ ಒಳಗೆ ಮಲಗಿದ್ದವನ ಮರ್ಡರ್, ಸಸಿತ್ಲಲ್ಲಿ ಸ್ಲ್ಯಾಬಿನ ಮೇಲೆ ಮಲಗಿದ್ದವನ ಮರ್ಡರ್, 16 ಮರ್ಡರ್ಗಳು, 163 ಚೂರಿ ಹಿಡಿತ ಕೇಸುಗಳು, 400ಕ್ಕಿಂತ ಹೆಚ್ಚು ಗೋಹತ್ಯೆ ಕೇಸುಗಳು. ಆದರೆ ಇವತ್ತು ಬಂಧುಗಳೇ, ಕಳೆದ 1 ವರ್ಷದಲ್ಲಿ 7 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವೇದವ್ಯಾಸ್ ಕಾಮತ್ರ ನೇತೃತ್ವದಲ್ಲಿ ಆಯ್ಕೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ 1 ಮರ್ಡರ್ ಆಗಲಿಲ್ಲ, ಒಂದೇ 1 ಚೂರಿ ಹಿಡಿತ ಆಗಲಿಲ್ಲ, ಒಂದೇ 1 ಘಟನೆಗಳು ನಡೆದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಆಡಳಿತ. ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ಚೌಕಿದಾರ್ ಶಬ್ದಗೂ ಬಿಲೆ ಬರೋಡು ನಾಂಡ ಮೋದಿ ಪುದರ್ ಪಂಡಯ ಒಂದು ಬರ್ಪಣ ಓಟುಡು ಸರಿಯಾದ ಉತ್ತರ ಕೊರಡು ನರೇಂದ್ರ ಮೋದಿಯರ್ನ ಪುದರ್ ಇತ್ತೆ ಲೋಕದೊರ್ಮೆಡು ಪದರ್ದು ಜಿಲ್ಲೆಡು ನಳಿನ್ ಕುಮಾರ್ ಕಟೀಲ್ ಭಾರಿ ಸಾಧನೆ ಮಾಡ್ತಿದ್ರು. ಜನಕ್ಕಳು ಅರಿನ ಕೈ ಬುಡುಪು ಜೇರು ಎಂದು ಪಂಡೇರು. ಎಲ್ಲಂಗಿ 2019 ಮೇ 23ನೇ ತಾರೀಕಿಗೆ ಈ ದೇಶದ ಫಲಿತಾಂಶ ಬರ್ಕೊಂಡು ಆ ಫಲಿತಾಂಶ ಬಂದಾಗ ಬೈಯಡಿ 5 ಗಂಟೆಗೆ ನಳಿನ್ ಕುಮಾರ್ ಕಟೀಲ್ ಎಲ್ಲಂಜಿ 23 ತಾರೀಕು 5 ಗಂಟೆಗೆ ಸೋನಿಯಾ ಗಾಂಧಿ ಬಂದ್ಪೇರು, ಓ ಮಗ ರಾಹುಲ ಎಲ್ಲಿದ್ಯಪ್ಪ ಆ ನಮ್ಮನದ ರಿಸಲ್ಟ್ ಎಲ್ಲಂಜಿ ನಮ್ಮ ದೇಶ ಬರ್ಕೊಂಡು ಅಜ್ಪ ವರ್ಷ ಈ ದೇಶನ ಕಾಂಗ್ರೆಸ್ ಆಡಳಿತ ಮಾತ್ರ ನೆನಪುದೇಲೆ. ಎಂಕ್ಲೆಗೆ ನೀವು ನರೇಂದ್ರ ಮೋದಿಗೆ ಆಡಳಿತ ಕೊಡ್ತೀನಿ ಬರೀ 5 ವರ್ಷ, ಓನ್ಲಿ 5 ಇಯರ್ಸ್. ಈ 5 ವರ್ಷಡು 3 ಲಕ್ಷ ಬೋಗಸ್ ಕಂಪನಿಯನ್ನು ಬಂದು ಮಲ್ತೇರು ನರೇಂದ್ರ ಮೋದಿ. 3 ಲಕ್ಷ ಕಂಪನಿ ಬಂದು ಮಲ್ತೇರು. 2 ಲಕ್ಷ ಕೋಟ ಬ್ಯಾಂಕ್ ಖಾತೆ ಬಂದು ಮಲ್ತೇರು. 1,40,000 ಬೋಗಸ್ NGOs ಬಂದು ಮಲ್ತೇರು. ದಮ್ಮು ಕಟ್ಟದ ಮಾತ್ರೆಗಳ ಬೋಗಸ್ ತಗಲಿಗೆ ನರೇಂದ್ರ ಮೋದಿ ಬತ್ತಂಡ ಈ ದೇಶಡು ಬೋಗಸ್ ಕಂಪನಿಗೆ, ಬೋಗಸ್ ಖಾತೆ ನಗಲಿಗೆ, ಬೋಗಸ್ ಟೀಚರ್ ನಗಲಿಗೆ ಏರೆಗಳ ಚಾನ್ಸ್ ಇಜ್ಜಿ ಮಾತೆರೆಗಳ ಫಂಡ್ತೇರು. ನನಗೆ ಪ್ರಧಾನಮಂತ್ರಿ ಆದರೆ ಎಲ್ಲ ಭ್ರಷ್ಟರನ್ನ ಲೂಟಿಕೋರರನ್ನ ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸಿ ತಕ್ಕ ಶಾಸ್ತ್ರಿ ಮಾಡದೆ ಹೋಗುವವರೆಗೆ ನಾನು ನಿಂತು ಹಿಂದೆ ತಿರುಗೋ ಪ್ರಶ್ನೆ ಇಲ್ಲ ಅಂತ ನರೇಂದ್ರ ಮೋದಿ.